ಮುಬಾರಕ್ ಮಾಜಿ ಕಾರ್ಯದರ್ಶಿ ಅವರಿಗೆ ರಹಮಾನ್ ಅವರು ಹೂವನ್ನು ನೀಡಬೇಕಾಗಿ ವಿನಂತಿ. ಅದೇ ರೀತಿ ಇಫ್ತಿಕಾರ್ ಕೃಷ್ಣಪ್ಪ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಸ್ಗರ್ ಅಲಿ ಅವರಿದ್ದಾರೆ, ಉಳ್ಳಾಲ ನಗರಸಭೆ ಸದಸ್ಯರು, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರಿಗೆ ನೌಷಾದ್ ಅವರು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಮಂಚಿಲ ಜುಮಾ ಮಸೀದಿ ಅಧ್ಯಕ್ಷರಾದ ಮಕ್ಸೂದ್ ಅಬ್ದುಲ್ ಖಾದರ್ ಅವರಿದ್ದಾರೆ, ಅವರಿಗೂ ಕೂಡ ನಮ್ಮ ಸವಾದರವರು ಇಕ್ಬಾಲ್ ಅವರು ಹೂವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೊಹಮ್ಮದ್ ಮುಸ್ತಫಾ ಮಾಜಿ ಕಾರ್ಯದರ್ಶಿ ನಮ್ಮ ಸಂಸ್ಥೆಯ, ಇವರಿಗೆ ಎಹಿಯಾರ್ ಅವರು ಹೂಗುಚ್ಛವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಮಾಜಿ ಕೋಶಾಧಿಕಾರಿಯಾದಂತಹ ಫಾರೂಕ್ ಅವರಿದ್ದಾರೆ, ಅವರಿಗೆ ಅಶ್ರಫ್ ಅವರು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಸಂಸ್ಥೆಯು ಸುಮಾರು 28 ವರ್ಷಗಳ ಕಾಲ ಮಾನವ ಸಮೂಹಕ್ಕೆ ಒಂದು ಸಂಸ್ಥೆಯಿಂದ ಯಾವ ರೀತಿಯ ಒಂದು ಸೇವೆ ಮತ್ತು ಕಲ್ಪನೆಯನ್ನ ಮಾಡಿಕೊಂಡಿದೆ, ಆ ರೀತಿಯಲ್ಲಿ ಹಂತ ಹಂತವಾಗಿ ಸಂಸ್ಥೆಯು ಕ್ರೀಡೆ, ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಂದಿದೆ. ಈ ಸಂಸ್ಥೆಯಲ್ಲಿ ಹಲವು ಹಿರಿಯ ಅಧ್ಯಕ್ಷರು ತಮ್ಮ ಶ್ರಮವನ್ನು ವಹಿಸಿಕೊಂಡು ಇಲ್ಲಿಯ ತನಕ ಈ ಸಂಸ್ಥೆಯನ್ನು ಹಂತ ಹಂತವಾಗಿ ಒಂದು ಉತ್ತಮ ರೀತಿಯ ಸಂಘಟನೆಯಾಗಲು ಅವರ ನೆರವು, ಅವರ ಪ್ರಯತ್ನ, ಅವರ ಶ್ರಮ ನಾವು ಯಾವಾಗಲೂ ಯಾವ ಸಂದರ್ಭದಲ್ಲೂ ಕೂಡ ನೆನೆಸುವಂತಹ ಒಂದು ಕಾರ್ಯ. ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ನಜೀರ್ ಅವರು ಮತ್ತು ಅವರ ಆಡಳಿತ ಸಮಿತಿಯು ಸೇರಿಕೊಂಡು ಈ ಒಂದು ಸಂದರ್ಭದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮತ್ತು ಯಾರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ತಮ್ಮ ಶ್ರಮ ಪ್ರಯತ್ನವನ್ನು ಮಾಡಿದ್ದಾರೋ ಅಂತವರಿಗೆ ಒಂದು ಗೌರವಾರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ 73ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವು ಪರಸ್ಪರ ಪ್ರೀತಿ, ಸೌಹಾರ್ದತೆ ಮತ್ತು ಸಾಮರಸ್ಯದ ಬದುಕಿನೊಂದಿಗೆ ನಮ್ಮ ಜೀವನವನ್ನು ಸಾಗಿಸುವುದರ ಮೂಲಕ ಬಹಳಷ್ಟು ಅಗತ್ಯ ಇರುವ ಅತ್ಯಂತ ಮಹತ್ತರವಾದ ಒಂದು ಹೆಜ್ಜೆ ರಕ್ತದಾನ ಎನ್ನುವುದು. ಅದರ ಮಹತ್ವ ನಾನು ಹೆಚ್ಚಿಗೆ ನಿಮಗೆ ಹೇಳಲು ಬಯಸುವುದಿಲ್ಲ, ತಾವೆಲ್ಲರೂ ನನಗಿಂತ ಹೆಚ್ಚು ತಿಳಿದವರಾಗಿದ್ದೀರಿ. ಆ ಒಂದು ಕಾರ್ಯವನ್ನು ಮಾಡುವ ಮೂಲಕ ಈ ಒಂದು ಪವಿತ್ರವಾದ, ಅತ್ಯಂತ ಶ್ರೇಷ್ಠವಾದ, ಚರಿತ್ರೆಯಲ್ಲಿ ಸದಾಕಾಲ ನಿಲ್ಲುವಂತಹ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಒಂದು ರಕ್ತದಾನ ಮತ್ತು ಈ ಸಂಸ್ಥೆಗೆ ನಿರಂತರವಾಗಿ ದುಡಿದಂತಹ ಆ ಹಿರಿಯರನ್ನು ಒಂದು ಗೌರವಿಸುವ ಒಂದು ಕಾರ್ಯವನ್ನು ಮಾಡಿಕೊಂಡು ಬಂದಿದೆ. ನನಗೆ ಬಹಳ ಒಂದು ಖುಷಿಯಾಗ್ತದೆ, ನಮ್ಮ ಫಾರೂಕ್ ಅವರು ಇರಬೇಕಿದೆ, ಆತನ ಶ್ರಮ ನಾವು ಯಾವತ್ತೂ ಮರೆಯುವಂತಿಲ್ಲ. ಅದೇ ರೀತಿ ಆತ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದಂತಹ ಮುಬಾರಕ್ ಹಲೇಕೋಟೆ, ಅದೇ ರೀತಿ ಕೋಶಾಧಿಕಾರಿಯಾಗಿ ತನ್ನ ನಿಯತ್ತಿನಿಂದ ಕಾರ್ಯವನ್ನು ನಿರ್ವಹಿಸಿದಂತಹ ನನ್ನ ಮಿತ್ರರಾದ ಉಮರ್ ಫಾರೂಕ್, ಇವರು ಮೂವರು ಕೂಡ ಎಜುಕೇಟೆಡ್ ಆಗಿ ಒಬ್ಬ BBM ಪದವೀಧರ ಮತ್ತಿಬ್ಬರು ಕೂಡ BCom ಪದವೀಧರರಾಗಿ ಈ ಸಂಸ್ಥೆಯನ್ನು ಬಹಳಷ್ಟು ಶ್ರಮ ವಹಿಸಿ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿಕೊಂಡು ಮುನ್ನಡೆಸುವಂತಹ ಒಂದು ರೀತಿ, ಅದೊಂದು ರೋಮಾಂಚನವಾಗುವಂತಹ ಒಂದು ಸಂದರ್ಭವಿತ್ತು. ಎಷ್ಟೋ ಸಲ ನಾನು ನೋಡಿದೆ, ಇವರು ಒಂದು ಸಭೆಯಲ್ಲಿ ನಮ್ಮ ಜೊತೆ ಇರಬೇಕಂತ ಹೇಳಿ ಏನೋ ನಮ್ಮೆಲ್ಲರ ಪ್ರಾರ್ಥನೆಯ ಫಲವಾಗಿ ಇವತ್ತಿಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ಆದರೆ ಇದಕ್ಕಿಂತ ಮೊದಲು ಫಾರೂಕ್ ಯಾವತ್ತೂ ಇದ್ದ, ಏನೋ ಒಂದು ಕಾರಣ ತಡವಾಗ್ತದೆ. ಈ ರೀತಿ ಬೆಳೆಸಿಕೊಂಡಂತಹ ಸಂಸ್ಥೆಯಲ್ಲಿ ನಮ್ಮ EH ಇಲಿಯಾಸ್ರವರು ಆ ಸಂದರ್ಭದಲ್ಲಿ ಒಂದು ಬೀಡಿ ಉದ್ಯಮಿಯಾಗಿ ಒಂದು ಸಣ್ಣ ಮಟ್ಟಿನ ಜೀವನ ನಡೆಸುತ್ತಿದ್ದರೂ ಕೂಡ ಸಂಸ್ಥೆಗೆ ಹೆಚ್ಚಿನ ಒಂದು ತ್ಯಾಗವನ್ನು ಮಾಡಿದ್ದಾರೆ. ಅದೇ ರೀತಿ ಒಂದು ಚಪ್ಪಲ್ ಕೆಲಸವನ್ನು ಮಾಡಿಕೊಂಡು ತನ್ನ ಬದುಕನ್ನು ರೂಪಿಸಿಕೊಂಡಂತಹ ನಮ್ಮ ಹುಸೇನ್ ಅವರು, ಯೂತ್ ಹುಸೇನ್ ಅವರು ಕೂಡ ಈ ಸಂಸ್ಥೆಯನ್ನು ಕಟ್ಟಿಕೊಳಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಮೆಲ್ವಿನ್ ಡಿಸೋಜರ್ ಅವರ ಶ್ರಮ ಕೂಡ ನಮಗೆ ಬಹಳ ಅತ್ಯಗತ್ಯವಾಗಿತ್ತು. ನಮ್ಮ ಕ್ರಿಕೆಟ್ ತಂಡವನ್ನು ಜಿಲ್ಲಾ ಮಟ್ಟದಲ್ಲಿ ಬೆಳೆಸುವಲ್ಲಿ ಆತನ ಪ್ರಯತ್ನ ಬಹಳ ಒಂದು ಶ್ಲಾಘನೀಯ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಕಾಸಿಂ ಅಶ್ರಫ್, ಕ್ರಿಕೆಟ್ ಅಂದ್ರೆ ಆತನ ಜೀವನದ ಅಂಗ ಮಾತ್ರ ಅಲ್ಲ, ಇಡೀ ಜೀವನವೇ ಆತನ ಕ್ರಿಕೆಟ್ ಆಗಿತ್ತು. ಅಂತಹ ಒಂದು ಹೊಸತನದ ಒಂದು ಕ್ರಿಕೆಟ್ ಒಂದು ಆಟವನ್ನು ನಮ್ಮ ಜಿಲ್ಲೆಗೆ ಪರಿಚಯಿಸಿದಂತಹ ಅಶ್ರಫ್ ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾವು ಇವತ್ತೊಂದು ಗೌರವಿಸುವಂತಹ ಒಂದು ಮಟ್ಟಕ್ಕೆ ನಾವು ಬಂದಿದ್ದೇವೆ. ಅದು ಖಂಡಿತ ಅವರಿಗೆ ಅರ್ಹತೆ ಇದೆ, ಆ ಅರ್ಹತೆಯ ಮೂಲಕ ಕೆಲಸವನ್ನು ಮಾಡಿಸ್ತಾ ಇದ್ದೇವೆ. ಅಭಿನಂದನೆಯನ್ನು ಎಲ್ಲರಿಗೂ ಸಲ್ಲಿಸುತ್ತಾ
ನನ್ನ ಈ ಉದ್ಘಾಟನಾ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಈ ಸ್ವಾತಂತ್ರ್ಯ ಸುಸಂದರ್ಭದಲ್ಲಿ ಬಹಳ ಖುಷಿಯಾಗ್ತಾ ಇದೆ. ಯಾಕೆಂದರೆ 73ನೇ ಸ್ವಾತಂತ್ರ್ಯದ ಸುಸಂದರ್ಭ. ಒಂದು ನಾವು ಆ ಸ್ವಾತಂತ್ರ್ಯ ಸಿಕ್ಕಿದಂತಹ ಒಂದು ಕ್ಷಣವನ್ನು ನಾವು ಯಾವಾಗಲೂ ನೆನಪಿಸಿಕೊಳ್ಳುವಂಥದ್ದು. ಅದು 1947ರಲ್ಲಿ ಅವತ್ತಿನ ಬ್ರಿಟಿಷ್ ಭಾರತದ ಗವರ್ನರ್ ಆದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಈ ಭಾರತಾದ್ಯಂತಹ ಹಲವಾರು ತ್ಯಾಗಿಗಳ ಬಹಳಷ್ಟು ತ್ಯಾಗಿಗಳು, ಅದು ಮಹಾತ್ಮ ಗಾಂಧಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಹಜರತ್ ಬಹದ್ದೂರ್ ಶಾ ನಿಜಾಮುದ್ದೀನ್ ಆಗಿರ್ಬೋದು, ಹಜರತ್ ಬೇಗಂ ಮೆಹಲ್ರಾಗಿರಬಹುದು, ಬಹಳಷ್ಟು ಜನ, ಟಿಪ್ಪು ಸುಲ್ತಾನ್ರಾಗಿರ್ಬೋದು, ಬಹಳಷ್ಟು ಜನ ಆ ತ್ಯಾಗದ ಬಲಿದಾನವಾಗಿ ಅದರ ಸಂಕೇತವಾಗಿ ನಮಗೆ 1947ರಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಅದಕ್ಕೆ ಮೊದಲು ಜೂನ್ 3ರಂದು ಅವತ್ತಿನ ಬ್ರಿಟಿಷ್ ಭಾರತದ ಗವರ್ನರ್ ಆದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಈ ದೇಶವನ್ನು, ಈ ಬ್ರಿಟಿಷ್ ಭಾರತ ದೇಶವನ್ನು 2 ವಿಭಾಗಗಳಾಗಿ ಪಾಕಿಸ್ತಾನ ಮತ್ತು ಇಂಡಿಯಾ ಎಂಬ ಘೋಷಣೆಯೊಂದಿಗೆ ವಿಭಜಿಸಿದರು. ನಂತರ 1947 ಆಗಸ್ಟ್ 15ರಂದು ರಾತ್ರಿ 12 ಗಂಟೆಗೆ ವಿಶ್ವವೇ ಮಲಗಿರುವಂತಹ ಸಂದರ್ಭದಲ್ಲಿ ನಮಗೆ ಆ ಸಂದರ್ಭ ಸ್ವತಂತ್ರ ಭಾರತವಾಗಿ ಮಾರ್ಪಟ್ಟಿತ್ತು. ನಾವಿವತ್ತು ಈ ಸ್ವತಂತ್ರ ಭಾರತದಲ್ಲಿ ಪ್ರತಿಯೊಂದು ಮನುಷ್ಯರು, ನಮ್ಮಲ್ಲಿ ಈ ಭಾರತ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ, ಎಲ್ಲ ಜಾತಿ ಧರ್ಮಗಳಿಗೆ ಮನೆ ಹಾಕಿದಂಥ ಮಣ್ಣು ಇದ್ದರೆ ಅದು ಈ ಭಾರತ ರಾಷ್ಟ್ರದ ಮಣ್ಣು. ನಾವು ಯಾವಾಗಲೂ ಅಣ್ಣ ತಮ್ಮಂದಿರಾಗಿ ಈ ಭಾವೈಕ್ಯ ಎಂದರೆ ಅರ್ಥ ಭಾವವನ್ನು, ನಮ್ಮ ಇದ್ದಂತಹ ಭಾವವನ್ನು ಇನ್ನೊಂದು ಸಮುದಾಯದಲ್ಲಿ ಐಕ್ಯತೆ ಮಾಡುವುದರ ಮೂಲಕ ಭಾವೈಕ್ಯವನ್ನು ಬೆಳೆಸುವಂತಹ ಒಂದು ಸಂದರ್ಭ ಕೂಡ ನಿರಂತರವಾಗಿ ನಡೆಯುತ್ತಾ ಇರುವುದರಿಂದ ಈ ರಾಷ್ಟ್ರ ಇವತ್ತು ಕೂಡ ಸ್ವತಂತ್ರ ಭಾರತಕ್ಕೆ ಉಳಿಯಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳುವಂಥ ವಿಚಾರಕ್ಕೆ ನಾವು ಬರ್ತಿದ್ದೇವೆ. ಆದ್ದರಿಂದ ನಾವು ಇವತ್ತಿನ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಸಮಾಜವನ್ನು ಗೌರವಿಸುವುದರ ಜೊತೆಗೆ ಸಮುದಾಯದ ಮಾತ್ರವಲ್ಲ, ಇನ್ನೊಂದು ನಮ್ಮ ಸಮುದಾಯದ ಆಚಾರ ವಿಚಾರ ಮಾಡುವುದರ ಜೊತೆಗೆ ಇನ್ನೊಂದು ಸಮುದಾಯಕ್ಕೆ ಗೌರವ ಕೊಟ್ಟು ಅವರ ಆಚಾರ ವಿಚಾರ ಗೌರವ ಅಂತ ಕೊಡುವಂಥ ವಿಷಯ ಕೂಡ ಈ ಸ್ವಾತಂತ್ರ್ಯವನ್ನು ನೆನಪಿಸಿಕೊಳ್ಳಬೇಕಂತ ವಿಚಾರ ನಾನು ನಿಮ್ಮಗಳಿಗೆ ಗಮನಕ್ಕೆ ತರ್ತಾ ಇದ್ದೇನೆ. ಬಹಳ ದುಃಖ ಆಗಿದೆ. ಇವತ್ತಿನ ಕೆಲವೊಂದು ಷಡ್ಯಂತ್ರ ನಡೆಯುವಂತಹ ಸಂದರ್ಭಗಳು ನಾವು ನೆನೆಸ್ಕೊಳ್ಬೇಕು. ನಾವು ಯಾವಾಗಲೂ ಸಹೋದರಾಗಿರಬೇಕು. ನಮ್ಮಲ್ಲಿ ಜಾತಿ, ಮತ, ಧರ್ಮ ಇದೆಲ್ಲ ಅವರ ಆಚಾರ ವಿಚಾರಕ್ಕೆ ಬೇಕಾದ. ಆದರೆ ನಾವು ಸಮಾಜಕ್ಕೆ ಬರುವಾಗ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಭಾರತ ತಾಯಿಯ ಮಕ್ಕಳು ಎಂಬ ವಿಚಾರವನ್ನು ಗಮನದಲ್ಲಿಟ್ಟು ಯಾವತ್ತೂ ಕೂಡ ನಾವು ಇವತ್ತೊಂದು ಬ್ಲಡ್ ಕ್ಯಾಂಪ್, ಅದು ಯಾವ ಧರ್ಮದ ರಕ್ತ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ರಕ್ತದ ಕಣ ಕೆಂಪಾಗಿರ್ತದೆ. ಆ ಸಂದರ್ಭದಲ್ಲಿ ಯಾವುದೇ ಒಂದು ಅಪಘಾತ ಸಂಭವಿಸಿದಾಗ ಅವನು ಯಾವ ಧರ್ಮ ಅಂತ ನೋಡುದಿಲ್ಲ, ಆ ರಕ್ತವನ್ನು ಯಾವುದು ಗ್ರೂಪ್ ಆಗಿ ಓ ಪಾಸಿಟಿವ್, ಓ ನೆಗೆಟಿವ್ ಅಥವಾ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್, ಈ ರೀತಿಯ ಅದಕ್ಕೆ ಮಾಡುವಂತಹ ಆ ರಕ್ತ ಕಣವನ್ನು ಕೊಟ್ಟು ಬಿಡ ಯಾವುದೇ ಧರ್ಮದ ವಿಚಾರದಲ್ಲಿ ನಾವು ಮಾಡುವಂತ ವಿಚಾರಕ್ಕೆ ಹೋಗುವುದಿಲ್ಲ. ಅವರು ಮಾತನಾಡಬೇಕು ವಿನಂತಿ. ಇವತ್ತು ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮಾಚರಣೆಯಲ್ಲಿ ಒಂದು ಕಡೆ ನಮ್ಮ ರಾಜ್ಯದ ಹೆಚ್ಚಿನ ಜಿಲ್ಲೆಗಳಲ್ಲಿ ಇವತ್ತು ನೆರೆಪೀಡಿತ ಸಂತ್ರಸ್ತರ ಒಂದು ಆಕ್ರಂದನ ಬಹಳಷ್ಟು ಕೇಳಿ ಬರುತ್ತಿರುವಂಥ ಈ ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯೋತ್ಸವವನ್ನು ಬಹಳ ಚುಟುಕಾಗಿ ಅರ್ಥವತ್ತಾಗಿ, ಯಾಕಂತ ಹೇಳಿದರೆ ನಮ್ಮ ಸಂಸ್ಥೆಯಲ್ಲಿ ದುಡಿದಂಥ ಹಿರಿಯರನ್ನು ಗೌರವಿಸಿ ಅವರಿಗೆ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ. ಅದರೊಟ್ಟಿಗೆ ನಮ್ಮ ರಕ್ತ ಯಾರದೋ ರೋಗಿಗಳಿಗೆ ಸಲ್ಲಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರಕ್ತದಾನ ಪ್ರಕ್ರಿಯೆಯನ್ನು ಕೈಗೊಂಡು ಒಂದು ಅದ್ದೂರಿಯಾದಂಥ ಸ್ವಾತಂತ್ರ್ಯೋತ್ಸವದ ಒಂದು ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಒಂದು ಎಲ್ಲರದ ಈ ನಿರಂತರ ಸುಮಾರು 10 ವರ್ಷಗಳ ಕಾಲ ನಮ್ಮ ಅಧ್ಯಕ್ಷರಾಗಿದ್ದುಕೊಂಡು ನಜೀರ್ ಹುಸೇನ್ ರವರು ಒಂದು ಉತ್ತಮ ಚಟುವಟಿಕೆಯಲ್ಲಿ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ನಾವು ಖಂಡಿತವಾಗಿಯೂ ನಿರಂತರವಾದ ಸಹಕಾರವನ್ನು ನೀಡ್ತಾ ಇದ್ದೇವೆ. ಹಾಗೆ ಅವರೊಟ್ಟಿಗೆ ಕೆಲವು ಪದಾಧಿಕಾರಿಗಳು ಕೇವಲ ಒಂದು 4-5 ಮಂದಿಯ ಪ್ರಯತ್ನದ ಫಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ 4-5 ಮಂದಿ ಪ್ರಯತ್ನ ಪಟ್ಟ ಫಲವಾಗಿ ಇವತ್ತು ಈ ಕಾರ್ಯಕ್ರಮ, ಕಳೆದ ವರ್ಷ ಕೂಡ ಬಹಳ ಅದ್ದೂರಿಯಾದಂಥ ಕಾರ್ಯಕ್ರಮ ಮಾಡಿದರು. ಅದಕ್ಕಿಂತ ಮೊದಲು ಕೂಡ ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಕೂಡ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿಕೊಂಡಿದ್ದೇವೆ.
ಇದೆಲ್ಲದರ ಶ್ರೇಯಸ್ಸು ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಸಲ್ಲಬೇಕು. ನಾವೇನಿದ್ದರೂ ಅವರ ಬೆನ್ನಿಗೆ ಬೆನ್ನು ಕೊಟ್ಟು ಸಹಕರಿಸುವ ಒಂದು ಕಾರ್ಯಕ್ರಮ ಮಾತ್ರ ಮಾಡ್ತಾ ಇದ್ದೇವೆ. ನಾವು ಸದಸ್ಯರಾಗಿದ್ದುಕೊಂಡು ಯಾವುದೇ ರೀತಿ ಚಟುವಟಿಕೆಯಲ್ಲಿ ಆಗದಿದ್ದರೂ ಕೂಡ ನಾವು ಅವರೊಟ್ಟಿಗೆ ಯಾವತ್ತೂ ಹಿಂದಿನಿಂದ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಅದು ನಿರಂತರವಾಗಿ ನಡೆಯುತ್ತಿರಲಿ ಹಾಗೂ ಅವರಿಗೆ ನಮ್ಮ ಸಹಕಾರ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ದೇವರು ಅನುವು ಮಾಡಿಕೊಡಲಿ ಅಂತ ಕೆ ಅಬ್ದುಲ್ ಖಾದರ್ ಅವರ ಸ್ಮರಣಾರ್ಥವಾಗಿ ಇಟ್ಟಿದ್ದೀವಿ. ಭಾರಿ ಸಂತೋಷವಾಗಿದೆ. ಬಹುಶಃ ಈ ಮಂಚಿರಕ್ಕೆ ಅವರ ಹಲವಾರು ಕೊಡುಗಿದೆ. ಏಕೆಂದರೆ ಅಲ್ಲಿ ಮಂಚಿರ ಜುಮ್ಮಾ ಮಸೀದಿಯಲ್ಲಿ ಅವರ ಅಧ್ಯಕ್ಷರಾಗಿ ಎಷ್ಟೋ ವರ್ಷ ಕಾಲ ಅವರು ಕೆಲಸ ಮಾಡಿದವರು. ಆ ಮಸೀದಿಯನ್ನು ಎತ್ತರಕ್ಕೆ ಏರಿಸಲು ಪ್ರತಿ ಬೆಳಿಗ್ಗೆ ನಮಾಜ್ ಇಟ್ಟು ಪ್ರತಿಯೊಬ್ಬರ ಮನೆಗೆ ಇಬ್ಬರನ್ನು ಕರ್ಕೊಂಡು ಹೋಗಿ ಡೊನೇಷನ್ ಮಾಡಿ ಪ್ರತಿಯೊಬ್ಬರನ್ನು ಕೂಡ ಮಲಗಿಗೆ ಬಿಡಲಿಲ್ಲ. ಸಿಮೆಂಟ್ ಇಲ್ಲದ್ರೆ ಸಿಮೆಂಟಿಗೆ, ಇಲ್ಲದ್ರೆ ಜಲ್ಲಿಲ್ಲದ್ರೆ ಜಲ್ಲಿಗೆ, ಕಲ್ಲಿಗೆ ಅಂತ ಹೇಳಿ ಪ್ರತಿಯೊಬ್ಬರ ಮನೆಯವರು ಯಾವ ಫಂಕ್ಷನ್ ಕಾರ್ಯಕ್ಕೆ ಬಂದರೂ ಕೂಡ ಅವರು ದರ್ಗದ ಸದಸ್ಯರು ಕೂಡ ಆಗಿದ್ದರು. ಅಲ್ಲಿಂದ ಕೂಡ ಹಣಕಾಸಿನ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಈ ಒಂದು ಮಂಚಿರದ ಮಸೀದಿನ ಅಭಿವೃದ್ಧಿಪಡಿಸಿದ್ದಾರೆ. ಇನ್ನಿತರ ಕಾರ್ಯಕ್ರಮಗಳ ಚಟುವಟಿಕೆಗಳಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ. ಅವರನ್ನು ಹೆಸರಿಟ್ಟು ಈ ಚಪ್ಪರ ಸ್ಪೋರ್ಟ್ಸ್ ಅವರು ಮಾಡಿದ್ದಕ್ಕೆ ಅವರಿಂದ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅಧ್ಯಕ್ಷರಲ್ಲಿ ಇಲಿಯಾಸಾಕನವರು. ಇಲಿಯಾಸಾಕಂದರೆ ಮೊದಲ ಹಾಡುಗಾರ. ಇಲ್ಲಿ ಮದುವೆ ಯಾವುದು ಎಲ್ಲಿ ಆಗಿದ್ದರೂ ಕೂಡ ಚಪ್ಪರ ಸ್ಪೋರ್ಟ್ಸ್ನ ಅಧ್ಯಕ್ಷ ಇಲಿಯಾಸಾಕಲ್ಲಿದ್ದಾರೆ ಮತ್ತು ಆಲೆಬಾಕಲ್ಲಿದ್ದಾರೆ ಅಂತ ಉಟ್ಕೊಂಡು ಬರೋದು. ಅದು ಇಲಿಯಾಸಾಕ ಅದರಲ್ಲಿ ದೊಡ್ಡ ಹಾಡನ್ನೆಲ್ಲ ಮಲಯಾಳ ಹಾಡು, ಕನ್ನಡ ಹಾಡೆಲ್ಲ ಹಾಡ್ತಿದ್ರು. ಅವರನ್ನು ಹುಡ್ಕೊಂಡು ಬರುವಂಥದ್ದು. ಅವರನ್ನು ಈ ಚಪ್ಪರ ಸ್ಪೋರ್ಟ್ಸ್ನಲ್ಲಿ ಹಲವಾರು ವರ್ಷ ಸೇವೆ ಮಾಡಿದೆ. ಅವರಿಗೂ ಕೂಡ ಅಭಿನಂದನೆ ಮಾಡುವುದು ಸಂತೋಷದಾಯಕ. ಅದೇ ರೀತಿ ಈಗಾಗಲೇ ನಮ್ಮ ಮತ್ತೊಬ್ಬ ಅಶ್ರಫ್ ಕ್ರಿಕೆಟ್ನ ಖ್ಯಾತ ಕ್ರಿಕೆಟ್ ಆಟಗಾರರು ಕೂಡ ಅಶ್ರಫ್ ಕಾಸಿಮ್. ಅದೇ ರೀತಿ ಬೇರೆ ಇನ್ನಿತರ ನಮ್ಮ ಮೆಲ್ವಿನ್ ಡಿಸೋಜಾ ಮತ್ತು ಚಪ್ಪಲ್ ಹುಸೇನ್ ಅಂದರೆ ಅವರ ಚಪ್ಪಲ್ಗೆ ಹೆಸರೇ ಸಫರ್ ಅಂತ ಇತ್ತು. ಅಷ್ಟೊಂದು ಪ್ರೀತಿ ಅವರಿಗೆ. ಅವರು ಕೂಡ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಅವರ ಚಪ್ಪಲ್ನ ವ್ಯಾಪಾರ ಸಫರ್ ಚಪ್ಪಲ್ ಅಂತೇಳಿ ಅಷ್ಟೊಂದು ಹೆಸರಿಟ್ಟು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ಕೂಡ ಅಭಿನಂದಿಸ್ತೇನೆ. ನಾನೊಂದು ಮಾತು ಹೇಳಲಿಕ್ಕೆ ಇದೆ, ಅದು ಯಾವುದೋ ಜಾತಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಾವುದೋ ಒಂದು ಎಲ್ಲ ನಮ್ಮ ಈ ಇಂಡಿಯನ್ ಅದು ಒಂದು ಹಬ್ಬ ಅಂದರೆ ಎಲ್ಲರಿಗೂ ಒಂದು ಹಬ್ಬ ಅಂದರೆ ಅದು ಸ್ವಾತಂತ್ರ್ಯೋತ್ಸವ ಮಾತ್ರ ಆಗಿರ್ತದೆ. ಅದು ಖಂಡಿತವಾಗಿ ಒಂದು ಖುಷಿಯ ಒಂದು ವಿಷಯ. ಯಾಕೆಂದರೆ 73ನೇ ವರ್ಷ ಆಯಿತು. ಅದು ನಮ್ಮ ಈ ದೇಶದ ಮಹಾನ್ಬರು ತಮ್ಮ ಜೀವವನ್ನು ಕೊಟ್ಟು ನಮಗೆ ಈ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ತುಂಬ ಸಂತೋಷದ ವಿಷಯ. ಆದರೂ ಇನ್ನೊಂದು ವಿಷಯ ನಾನು ಹೇಳಲು ಇಷ್ಟಪಡ್ತೇನೆ. ಯಾಕೆಂದರೆ ಇನ್ನೂ ಕೂಡ ಕಿಂಚಿತವಾಗಿ ಕೆಲವೊಂದು ಸಮುದಾಯ, ಕೆಲವೊಂದು ವರ್ಗದವರಿಗೆ ಇನ್ನೂ ಕೂಡ ಸ್ವಾತಂತ್ರ್ಯಕ್ಕೆ ಅವರು ಸಿಗಲಿಲ್ಲ. ಅವರು ಇನ್ನೂ ಕೂಡ ಹೋರಾಡ್ತಿದ್ದಾರೆ. ಖಂಡಿತವಾಗಿ ಆ ಹೋರಾಟ ಬಿಡಬಾರದು. ಯಾಕೆಂದರೆ ಅದು ನಮ್ಮ ಹಕ್ಕಾಗಿರ್ತದೆ ಸ್ವಾತಂತ್ರ್ಯ ನಮಗೆ. ಸಫರ್ ಸ್ಪೋರ್ಟ್ಸ್ ಅವರ ಬಗ್ಗೆ 28 ವರ್ಷ ಆಯಿತು. ವಿವರವಾಗಿ ನಮ್ಮ ಫಾರೂಕ್ ಅವರು ಎಲ್ಲರೂ ಆ ಬಗ್ಗೆ ತುಂಬ ವಿಮರ್ಶವಾಗಿ ಹೇಳಿದ್ದಾರೆ. ಸಂತೋಷ ವಿಷಯ. ಯಾಕೆಂದರೆ ಒಂದು ಸಂಸ್ಥೆ 28 ವರ್ಷದಿಂದ ಇಂಥ ಕೆಲಸವನ್ನು ಮಾಡ್ತದೆ. ಅದು ಕ್ರೀಡೆಯಲ್ಲಿ ಆಗಿರ್ಬೋದು, ಶಿಕ್ಷಣ ಮತ್ತು ಹಾಸ್ಪಿಟಲೈಸ್ ಯಾವುದೇ ಒಂದು ಕಾರ್ಯಕ್ಕೆ ನಾನು ಕೇಳಿದ ಹಾಗೆ ಅವರು ಖಂಡಿತವಾಗಿ ಎಲ್ಲದನ್ನು ಸಹಾಯವನ್ನು ಮಾಡ್ತಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳುತ್ತೇನೆ. ಮತ್ತೊಂದು, ಈ ಸಮಯದಲ್ಲಿ ರಕ್ತದಾನ ಶಿಬಿರ ಅದು ಖಂಡಿತವಾಗಿ ಅದು ಸುಲಭವಲ್ಲ. ಯಾಕೆಂದರೆ ಬೇರೆ ಯಾವುದೋ ಒಂದು ಕಾರ್ಯಕ್ರಮ ಸುಲಭವಾಗಿ ಇಡಬಹುದು, ಅದರಲ್ಲಿ ತುಂಬ ಒಂದು ಟೆನ್ಷನ್ ಇಲ್ಲ. ಯಾಕೆಂದರೆ ಅದಕ್ಕೆ ಜನ ಬರ್ತಾರೆ. ಈ ರಕ್ತದಾನ ಶಿಬಿರ ಅಂದರೆ ನಾವು ಆಲ್ಮೋಸ್ಟ್ 35 ಇದು ಶಿಬಿರ ನಮ್ಮದು. ತುಂಬ ಎಕ್ಸ್ಪೀರಿಯನ್ಸ್ ಉಂಟು. ಜನರನ್ನು ಕರೆಯುವುದು, ಅವರನ್ನು ಮನವೊಲಿಸುವುದು ಈ ಬಗ್ಗೆ. ಯಾಕೆಂದರೆ ಈ ರಕ್ತದಾನದ ಬಗ್ಗೆ ತುಂಬ ಜನರಿಗೆ ಇನ್ನೂ ಕೂಡ ಪ್ರೇರಣೆ ಇಲ್ಲ. ಯಾಕೆಂದರೆ ಅವ್ರು ಹೆದರ್ತಾರೆ ಏನಾದರೂ ಆಗ್ತದ ಅಂತ. ಅದರಿಂದ ಆಗುವಂಥ ಲಾಭ ಅದು ತುಂಬ ಉಂಟು. ಆದ ಕಾರಣ ನಾವು ಇನ್ನು ಮುಂದೆ ಯಾವುದು ರಕ್ತದಾನ ಶಿಬಿರ ಹೋಗಿ ಅದರ ಮಾಹಿತಿ ಒಂದು ಸೌಲಭ್ಯ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಇಚ್ಛಿಸ್ತೇವೆ. ಅದು ಕಾಲೇಜ್ ಥ್ರೂ ಅಲ್ಲಿ ಮಾಡುವ ಒಂದು ಅಭಿಪ್ರಾಯ ನಮ್ಮ ಉಂಟು. ಆ ಸ್ಟೂಡೆಂಟ್ಸಿಂದ ಅದೊಂದು ಅವೇರ್ನೆಸ್ ಆಗಬೇಕು ಅಂತ. ರಕ್ತದಾನ ಶಿಬಿರ ಇಲ್ಲ, ಮಾಹಿತಿ ಶಿಬಿರ ಅಂತ. ಯಾಕೆಂದರೆ ಅದು ವಿದ್ಯಾರ್ಥಿಯಿಂದಲೇ ಅದು ಸ್ಪ್ರೆಡ್ ಆಗಬೇಕು ಅಂತ ನಮ್ಮೊಂದು ಅಭಿಪ್ರಾಯ ಇರ್ತದೆ. ಸಫರ್ ಅಂದರೆ ಏನು ಅಂತ ಅವರು ಹೇಳಿದರು, ಯಾತ್ರೆ ಅಂತ. ನಾನು ಆಲೋಚನೆ ಮಾಡಿದೆ, ನಮ್ಮ ಮಂಚಿಲದ ಯುವಕರು ತಮ್ಮ ಜೀವನದಲ್ಲಿ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ.
ನಾನು ಇಂಥ ಕಾರ್ಯಕ್ರಮಕ್ಕೆ ಒಂದು 4-5 ವರ್ಷಗಳಿಂದ ಬರ್ತಾ ಇದ್ದೇನೆ. ಆ ಒಂದು ಕಾರ್ಯಕ್ರಮದ ಒಟ್ಟಿಗೆ ತಮ್ಮ ಜೀವನದಲ್ಲಿ ಸಮಾಜಕ್ಕೆ ನಾವೇನು ಕೊಡ್ಬೋದು ಎನ್ನುವಂತಹ ವ್ಯವಸ್ಥೆಯನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಇವತ್ತು ರಕ್ತದಾನ ಶಿಬಿರ, ಒಬ್ಬ ಮನುಷ್ಯವನ ಜೀವವನ್ನು ಉಳಿಸಬೇಕಾದ್ರೆ ಆ ಒಂದು ರಕ್ತ 100ಕ್ಕೆ 100 ಸಹಾಯ ಮಾಡ್ತದೆ. ಅದು ನಾವು ರಕ್ತ ಕೊಡುವಾಗ ಆ ರಕ್ತವನ್ನು ಅದು ಹಿಂದೂಗಳ ರಕ್ತವೋ ಮುಸಲ್ಮಾನರ ರಕ್ತವೋ ಅಲ್ಲ ಕ್ರಿಶ್ಚಿಯನ್ರ ರಕ್ತವೋ ಅಂತ ನೋಡ್ಲಿಕ್ಕಾಗಲ್ಲ. ಟೇಬಲಲ್ಲಿ ಒಂದು 10 ಬಾಟ್ಲಿ ರಕ್ತವನ್ನು ಇಟ್ಟು ಸುತ್ತಲೂ ಎಲ್ಲ ಧರ್ಮದವರನ್ನು ಹೇಳಬೇಕು, ಇದರಲ್ಲಿ ಹಿಂದೂಗಳ ರಕ್ತವನ್ನು ನೀನು ಹೆಕ್ಕಿದೆಗೆ, ಇದರಲ್ಲಿ ಮುಸಲ್ಮಾನರ ರಕ್ತವನ್ನು ನೀನು ಹೆಕ್ಕಿದೆಗೆ, ಇದರಲ್ಲಿ ಕ್ರಿಶ್ಚಿಯನ್ ರಕ್ತವನ್ನು ಹೆಕ್ಕಿದೆಗೆ. ಅವನ ಜೀವಮಾನದಲ್ಲೆಲ್ಲ, ಈ ಜೀವಮಾನದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ದೇವರು ನಮಗೆ ರಕ್ತವನ್ನು ಕೊಡುವಾಗ ಹೇಳಿದಾನೆ, ನೀವೆಲ್ಲರೂ ಒಂದೇ, ನೀವೆಲ್ಲರೂ ನನ್ನ ಮಕ್ಕಳೇ. ನೀವು ಜಗಳ ಮಾಡ್ತೀರಾ, ನಾನೇನು ಮಾಡ್ಲಿಕ್ಕಾಗ್ತದೆ? ನೀವು ಅದನ್ನು ನೀವೇ ಸುಧಾರಿಸ್ಕೊಳ್ಬೇಕು. ಇವತ್ತು ಇಂಥ ಕಾರ್ಯ ಮಾಡಬೇಕಾದ್ರೆ ನಾವು ಕೂಡ ಮನಸ್ಸಿನಲ್ಲಿ ತುಂಬ ಆಲೋಚನೆ ಮಾಡಬೇಕು. ಸಮಾಜವನ್ನು ಸೊಟ್ಟಿಗೆ ಸೇರಿಸ್ಕೊಳ್ಬೇಕಾದ್ರೆ ಇಂಥ 100ಕ್ಕೆ 100 ಕೆಲಸ ಉತ್ತಮವಾದಂಥ ಕೆಲಸ. ಇದು ಯುವಕರಲ್ಲಿ ಆಗಬೇಕು. ಇನ್ನೊಂದು ತಮ್ಮ ಯುವಕರಲ್ಲಿ ನನ್ನ ವಿನಯ ಅಪೂರ್ವ ವಿನಂತಿ ಏನಂದ್ರೆ, ನಮ್ಮ ಸುತ್ತಮುತ್ತಲು ಇರುವಂತಹ ಮಾದಕ ವಸ್ತುಗಳು, ಈಗ ಹೈಸ್ಕೂಲಿನ ಮಕ್ಕಳಿಂದ ಎಲಿಮೆಂಟರಿ ಮಕ್ಕಳು, ಹುಡುಗಿಯರ ತನಕ, ಕಾಲೇಜಿನ ಹುಡುಗಿಯರ ತನಕ ಮಾದಕ ವಸ್ತುಗಳು ಬಹಳ ಸುಲಭವಾಗಿ ಸಿಗ್ತದೆ. ಅದನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡಬೇಕು. ಅದು ನೀವು ಮಾಡುವುದಲ್ಲ, ಎಲ್ಲರೂ ಸೇರಿ ಮಾಡಿದಾಗ ಮುಂದಿನ ಪೀಳಿಗೆ, 100ಕ್ಕೆ ಮುಂದಿನ ಪೀಳಿಗೆ ಉತ್ತಮವಾಗಿ ಈ ಸಮಾಜವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಇವತ್ತೆಲ್ಲ ಮಾದಕ ವಸ್ತುಗಳಿಂದಲೇ ಎಲ್ಲ ಪ್ರಾರಂಭವಾಗುವುದು, ಮಾದಕ ವಸ್ತುಗಳಿಂದ. ಒಬ್ಬ ಮನುಷ್ಯನನ್ನು ಮತ್ತೊಬ್ಬ ಮನುಷ್ಯನ ಅರ್ಥ ಮಾಡಿಕೊಳ್ಬೇಕಾದ್ರೆ ಅವನಿಗೆ ಏನು ಬೇಡ, ಆ ಮಾದಕ ವಸ್ತು ಸೇವಿಸಿದಾಗ ಮಾತ್ರ ಎದುರಿನಲ್ಲಿ ಮನುಷ್ಯನೋ ಅಲ್ಲ ಪ್ರಾಣಿ ಅಂತ ಗೊತ್ತಾಗಲ್ಲ. ಆದ ಕಾರಣ ಆ ಮಾದಕ ವಸ್ತುಗಳನ್ನು ನಿಲ್ಲಿಸುವಂತ ವ್ಯವಸ್ಥೆಯನ್ನು ಪೊಲೀಸರ ಒಟ್ಟಿಗೆ ಕೈ ಜೋಡಿಸಿಕೊಂಡು ಮಾಡುವುದು ಬಹಳ ಉತ್ತಮ ಅಂತ ನನ್ನ ಪ್ರೀತಿಯ ಅಣ್ಣ ತಮ್ಮರೆಲ್ಲ ನಾನು ಕೇಳಿಕೊಳ್ತಾ ಇದ್ದೇನೆ. ಅದು ಸಮಾಜಕ್ಕೆ ಒಳ್ಳೆಯದಲ್ಲ. ಒಂದು ಕಡಾಖಂಡಿತವಾಗಿ ಹೇಳ್ತೇನೆ, ಊರಿಗೆ ಬಂದದ್ದು ನಮ್ಮ ಮನೆಗೆ ಬರಲಿಕ್ಕೆ ದೂರ ಇಲ್ಲ. ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ಹಲವಾರು ಮಕ್ಕಳ ಸಂಪರ್ಕದಲ್ಲಿ ಇರ್ತಾರೆ. ನಾವು ನಮ್ಮದೇ ಕೆಲಸದಲ್ಲಿ ಇರ್ತೇವೆ. ಆ ಮಕ್ಕಳು ಶಾಲೆಯಲ್ಲಿ ಹೋದ ನಂತರ ಯಾರ ಒಡನಾಟ, ಆ ಒಡನಾಟ ಮಾಡುವಂತ ಮಕ್ಕಳು ಹೇಗಿರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಶಾಲೆಯಿಂದ ಬಂದಾಗ ಮಕ್ಕಳ ಬದಲಾವಣೆಯನ್ನು ನಾವು ಗಮನಿಸಿದಾಗ ಮಾತ್ರ, ಹುಡುಗ ಏನೋ ತಪ್ಪು ದಾರಿಯಲ್ಲಿ ಹೋದಾಗ ಆ ಹುಡುಗನ 100ಕ್ಕೆ 100 ಹುಡುಗನಲ್ಲಿ ಬದಲಾವಣೆ ಕಾಣ್ತಾ ಇದೆ. ಆ ಬದಲಾವಣೆಯನ್ನು ನಾವು ಗಮನಿಸಿದಾಗ ಮಾತ್ರ ಆ ಮಕ್ಕಳನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ನಮ್ಮದೇ ಕೆಲಸ, ನಮ್ಮದೇ ಸಂಪತ್ತು ಮಾಡಲಿಕ್ಕೆ ಹೊರಟ್ರೆ 100ಕ್ಕೆ 100 ಮುಂದಿನ ದಿವಸಗಳಲ್ಲಿ ಸಮಾಜ ಬಹಳ ಅಧೋಗತಿಗೆ ಹೋಗ್ತಾ ಇದೆ. ಅದನ್ನು ಸರಿ ಮಾಡುವ ಕೆಲಸ ನಮ್ಮ ಯುವ ಜನಾಂಗದಂತ ಹೇಳ್ಕೊಂಡು, ನಮ್ಮ ಫಾರೂಕ್ ರವರು ಹೇಳಿದ್ರು, ಇವರೆಲ್ಲ ನಮ್ಮ ಮೊಯ್ದೀನಬ್ಬರವರ ತಂಡದವರಂತ. ಮೊಯ್ದೀನಬ್ಬವರಂದ್ರೆ ಬಹಳ ಒಳ್ಳೆಯ ಉತ್ತಮ ನಾಟಕಕಾರ. ಅವರು ನನ್ನ ಲೆಕ್ಕದಲ್ಲಿ, ನಾನು ಬಹಳ ಇಷ್ಟು ಚಿಕ್ಕದಿದ್ದೇನೆ ಅಂತ ನನ್ನ ಅನುಭವ. ನನ್ನ ಅಣ್ಣ, 2 ಅಣ್ಣಂದಿರಿದ್ರು. ಆಗ ಇಲ್ಲಿ ತುಕ್ಕೋಟು ಜಂಕ್ಷನ್ನಲ್ಲಿ ಒಂದು ವಿದ್ಯಾರಣ್ಯ ಅಲ್ಲ, ನನಗೆ ಹೇಳಿದಲ್ಲ, ನವತರುಣ ಕಲಾವೃಂದ ಇದ್ದಾಗ ಇಡೀ ನಮ್ಮ ಈ ಭಾಗದಲ್ಲಿ ಅವರದೇ ಒಂದು ಡ್ರಾಮಾ ಇತ್ತು. ಮೊಯ್ದೀನಪ್ಪನವರು ಡ್ರಾಮಾ ಬರೆದು ಪದ್ಯವನ್ನು ಮಾಡಿ ಆ ಡ್ರಾಮಾವನ್ನು ಮಾಡಿದ್ರು ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಒಂದು ಜಾತ್ರೆ. ಅದು ಒಂದು ಅವರದ್ದು ಪದ್ಯ ನನಗೆ ಈಗಲೂ ನೆನಪಿದೆ. ಸಂಶಯ ಪಂಪುನ ಬಿತ್ತು ಅವು ನ್ಯಾಯ ಗಲಾಟೆನ ಬಿತ್ತು. ನೋಡಿ ಎಷ್ಟು ಅರ್ಥಪೂರ್ಣ ಆ ಒಂದು ಪದ್ಯ. ಈಗ ಕೂಡ ಅದೇ, ಈಗ ನಡೆಯುವಂತಹ ವ್ಯವಸ್ಥೆಗಳು ಅದೇ. ಒಬ್ಬನಲ್ಲಿ ಸಂಶಯ ಆದಾಗ ಮಾತ್ರ ಗಲಾಟೆ ಆಗುವುದು, ಒಬ್ಬನಲ್ಲಿ ಪ್ರೀತಿ ಇದ್ದಾಗ 100ಕ್ಕೆ 100 ಗಲಾಟೆ ಆಗಲ್ಲ. ಆ ಮೊಯ್ದೀನಪ್ಪರವರ ಆಲೋಚನೆ ಆಗ ಹೇಗಿತ್ತು?
ಅದನ್ನು ಅವರು ಪದ್ಯದ ಮುಖಾಂತರ ಜನಗಳಿಗೆ ತಿಳಿಸಿದ್ದಾರೆ. ಸಂಶಯ ಪಂಪುನ ಬಿತ್ತು ಅವು ನ್ಯಾಯ ಗಲಾಟದ ಬಿತ್ತು. ಎಷ್ಟೊಂದು ಅರ್ಥಪೂರ್ಣವಾದಂಥ ಒಂದು ಪದ್ಯ. ಅಂತಹ ಮಹಾನ್ ವ್ಯಕ್ತಿಗಳು ನಮ್ಮಲ್ಲಿ ಈಗ ಕೂಡ ಇದ್ದಾರೆ. ಆದರೆ ಅವರನ್ನು ಹೊರಗೆ ಹಚ್ಚುವಂತ ಕೆಲಸವನ್ನು ನಾವು ಮಾಡಬೇಕು, ಅವರ ಮುಂದೆ ತರುವಂತ ಕೆಲಸವನ್ನು ಮಾಡಬೇಕು. ಒಂದು ಅಂದ್ರೆ ಯಾವುದೇ ಧರ್ಮವನ್ನು ಲೆಕ್ಕಿಸದೆ ನಾವು ಸಮಾಜ ಸೇವೆಯನ್ನು ಮಾಡಿದಾಗ ಸಮಾಜ 100ಕ್ಕೆ 100 ನಮ್ಮ ಹತ್ರ ಬರ್ತದೆ. ನಾವು ಹತ್ರ ಹೋಗ್ಬೇಕಂತಿಲ್ಲ. ನಮ್ಮ ಕೆಲಸವನ್ನು ನೋಡಿ ಎಲ್ಲಾ ಸಮಾಜಗಳು ನಮ್ಮ ಹತ್ರ ಬರಬೇಕು. ನಾವು ಪರಿಶುದ್ಧವಾಗಿರ್ಬೇಕು. ನಾವು ಪರಿಶುದ್ಧವಾದ ಇದ್ದಾಗ ಮಾತ್ರ ಸಮಾಜವನ್ನು ತಿದ್ದಲಿಕ್ಕೆ 100ಕ್ಕೆ ನಾವು ಅರ್ಹರು ಎನ್ನುವಂತ ಮಾತನ್ನು ಆಡಿಕೊಂಡು ಸಫರ್ ಈ ಸ್ಪೋರ್ಟ್ಸ್ ಕಲ್ಚರ್ ಇವರ ಅಸೋಸಿಯೇಷನ್ ರವರು ಈ ಎಲ್ಲ ಯುವಕರು ಮುಂದಿನ ದಿವಸಗಳಲ್ಲಿ ಇದಕ್ಕಿಂತ ಒಳ್ಳೆಯ ಉತ್ತಮವಾದಂತಹ ಕೆಲಸವನ್ನು ಮಾಡಬೇಕು. ಇನ್ನೊಮ್ಮೆ ಅವರ ಹತ್ರ ಹೇಳ್ತಾನೆ, ಈ ಭಾಗದ ಶುಚಿತ್ವವನ್ನು ಕಾಪಾಡುವಂತ ವ್ಯವಸ್ಥೆಯನ್ನು ಮಾಡಿ ನಾವು ನಿಮ್ಮೊಟ್ಟಿಗೆ ಇದ್ದೇವೆ, 100ಕ್ಕೆ 100 ಇದ್ದೇವೆ. ನಾವು ಜನಗಳಿಗೆ ತಿಳಿಯಪಡಿಸುವಂತ ಕೆಲಸವನ್ನು ಮಾಡಿ ನೀವು ಇನ್ನೂ ಕೂಡ ಈ ಒಂದು ಸ್ಪೋರ್ಟ್ಸ್ ಕ್ಲಬ್ ನಮ್ಮ ಜಿಲ್ಲೆಯಲ್ಲಿ ಅಲ್ಲ ರಾಜ್ಯದಲ್ಲೇ ಒಳ್ಳೆಯ ಹೆಸರನ್ನು ಪಡೀಲಿಕ್ಕೆ ಆ ಮಹಾತಾಯಿ ನಾನು ನಂಬಿದಂತಹ ಭಗವತಿ ಅವರಿಗೆ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳಿಕೊಂಡು ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಂಘದ ಅಧ್ಯಕ್ಷ